ಅವರು ವಿಟ್ಲದವರು ಅಂತ ಈಗ ಮಾಹಿತಿ ಇದೆ. ಹೊರಗಡೆ ಇದ್ರು ಅನ್ನೋದು ಇಬ್ಬರು ವ್ಯಕ್ತಿಗಳು ನಮಗೆ ಇನ್ನೂ ಸಿಕ್ಕಿಲ್ಲ. 12 ಗಂಟೆ 1 ನಿಮಿಷಕ್ಕೆ ಫೋನ್ ಮಾಡಿದೆ. ನಾನು ಉಡುಪಿಯಲ್ಲಿದ್ದೇನೆ, ಆಲಂಗಾರಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅವರಿಗೆ ಬುದ್ಧಿ ಸ್ವಲ್ಪ ತಾಗಿದೆ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬರ್ತೇನೆ, ರಿಪೇರ್ ಮಾಡಿಕೊಂಡು ನಾನು ಬರ್ತೇನೆ ಅಂತ ಹೇಳಿದೆ. ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಉಂಟು. ಪುತ್ತೂರು ತಾಲೂಕಿನ ಕಾಣಿಯೂರು ಸಮೀಪದ ಬೈತಡ್ಕದಲ್ಲಿ ನಡೆದಿರುವಂತಹ ಘಟನೆ. ಮಧ್ಯರಾತ್ರಿ 12 ಗಂಟೆ 5 ನಿಮಿಷ ಸುಮಾರಿಗೆ ಒಂದು ಕಾರು ಬಂದು ಹೊಳೆಗೆ ಬಿದ್ದಿರುವಂತಹ ಘಟನೆ. ಆ ಬೆಳಗ್ಗಿನ ವೇಳೆಗೆ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಘಟನೆ ಹೇಗಾಯ್ತು ಅನ್ನುವಂಥದ್ದನ್ನ ಈಗ ನಾವು ನೋಡೋದಿದ್ರೆ, ಆ ಒಂದು ಘಟನೆ ಇಲ್ಲಿನ ಬೈತಡ್ಕ ಮಸೀದಿಯ CCTV ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಬೆಳಗ್ಗೆ ಇವತ್ತು ಬಕ್ರೀದ್ ಹಿನ್ನೆಲೆಯಲ್ಲಿ ಪ್ರಾರ್ಥನೆಗೆ ಅಂತ ಸ್ಥಳೀಯರು ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ತಡೆಗೋಡೆಯನ್ನು ಗಮನಿಸಿದ್ರು. ಇಲ್ಲಿನ 2 ತಡೆಗೋಡೆಗೆ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಅದನ್ನು ಗಮನಿಸಿ ಏನು ಅಪಘಾತ ಆಗಿದೆ ಅಂತ ಗಮನಿಸಿದಾಗ ಅಲ್ಲಿ ಪಕ್ಕದಲ್ಲಿ ವಾಹನಗಳ ಆ ಒಂದು ಅಪಘಾತಕ್ಕೀಡಾದಂತಹ ವಾಹನದ ಮಡ್ಗಾಡು ಪತ್ತೆಯಾಗಿತ್ತು. ಜೊತೆಗೆ ಇಲ್ಲಿ ಪೊದರುಗಳೆಲ್ಲವೂ ಕೂಡ ಅಸ್ತವ್ಯಸ್ತಗೊಂಡು ಅಲ್ಲಿ ತಡೆಗೋಡೆಗೆ ಡಿಕ್ಕಿಯಾದದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಮಸೀದಿಗೆ ತೆರಳಿ CC ಕ್ಯಾಮೆರಾವನ್ನು ಪರಿಶೀಲನೆ ಮಾಡಿದಾಗ ಕಾರೊಂದು ವೇಗವಾಗಿ ಬಂದು ಹೊಳೆಗೆ ಬಿದ್ದಿರುವಂಥದ್ದು ಗೊತ್ತಾಗಿದೆ. ಸವಣೂರು ಭಾಗದಿಂದ ಬಂದಂತಹ ಕಾರು ಇಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು. ತಿರುವಿನ ರಸ್ತೆ ಇದು. CCTV ದೃಶ್ಯವನ್ನು ಗಮನಿಸಿದ್ರೆ ಇದು ಅತ್ಯಂತ ವೇಗವಾಗಿ ಬಂದು ಹೊಳೆಗೆ ಬಿದ್ದಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಇತ್ತ ಕಡೆ ಹೋದರೆ ಸುಬ್ರಹ್ಮಣ್ಯಕ್ಕೆ ತೆರಳುವಂತಹ ರಸ್ತೆ, ಸವಣೂರು ಭಾಗದಿಂದ ಕಾರು ಬಂದಿರುವಂಥದ್ದು. ಅಲ್ಲಿನ ಚೆಕ್ ಪೋಸ್ಟ್ನಲ್ಲಿ ಕೂಡ ದಾಖಲಾಗಿದೆ ವಾಹನದ ನೋಂದಣಿ ಸಂಖ್ಯೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೆಸಲಾಗಿದೆ. ಆರಂಭದಲ್ಲಿ ಈ ಭಾಗದಲ್ಲಿ ಬಂದಂತಹ ಕಾರು ಹೊಳೆಗೆ ಬಿದ್ದು ಅಲ್ಲೇ ಎದುರಿನಲ್ಲೇ ಸಿಲುಕಿಕೊಂಡಿತ್ತು. ಮೊದಲ ಹಂತದಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಹಗ್ಗವನ್ನು ಹಾಕಿ ಕಾರನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿಕೊಂಡಿದ್ದಂತಹ ಕಾರು ಮುಂದಕ್ಕೆ ಹೋಯಿತು, ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು. ಹಾಗಾಗಿ ಮೊದಲ ಹಂತದ ಕಾರ್ಯಾಚರಣೆ ವಿಫಲವಾಗಿ ಆ ಬಳಿಕ ಕಾರ್ಯಾಚರಣೆಯನ್ನು ನಡೆಸಿ ಕಾರನ್ನು ಮೇಲಕ್ಕೆ ಎತ್ತಲಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಮುಂದೆ ಎಲ್ಲಿ ಕಾರು ಸಿಕ್ಕಿತು ಆ ದೃಶ್ಯವನ್ನು ತೋರಿಸ್ತೀವಿ, ನೋಡೋಣ. ನಾವು ಗಮನಿಸಿದ ಹಾಗೆ ಆರಂಭದಲ್ಲಿ ಆ ತಡೆಗೋಡೆಗೆ ಡಿಕ್ಕಿ ಹೊಡೆದು ನೇರವಾಗಿ ನದಿಗೆ ಬಿದ್ದಂತಹ ಕಾರು ಅಲ್ಲೇ ಸ್ವಲ್ಪ ಎದುರು ಸಿಲುಕಿಕೊಂಡಿತ್ತು. ಅದನ್ನ ಬೆಳಗ್ಗೆ ಪ್ರಥಮ ಹಂತದಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸ್ಥಳೀಯರು ಅಲ್ಲಿಂದ ಕೊಕ್ಕಿಯನ್ನ ಹಾಕಿ ಅದರಿಂದ ಹಗ್ಗವನ್ನ ಹಾಕಿ ಕಾರನ್ನ ಮೇಲಕ್ಕೆ ಎತ್ತುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಯಾವುದೋ ತಳಭಾಗದಲ್ಲಿ ಸಿಲುಕಿಕೊಂಡಿದ್ದಂತಹ ಕಾರು ಮುಂದಕ್ಕೆ ಚಲಿಸೋದಿಕ್ಕೆ ಆರಂಭ ಆಯಿತು. ಅಲ್ಲಿಂದ ಒಂದಷ್ಟು ನೀರಿನಲ್ಲೇ, ಅಂದ್ರೆ ಕಾಣಿಸ್ತಾ ಇರಲಿಲ್ಲ, ನೀರಿನಲ್ಲೇ ಮುಳುಗಿಕೊಂಡೇ ತೇಲಿಕೊಂಡು ಬಂದಂತಹ ಕಾರ್ ಏನಿದೆ ಈ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಸಿಲುಕಿಕೊಂಡಿತ್ತು. ಸಾಕಷ್ಟು ಹುಡುಕಾಟವನ್ನು ನಡೆಸಿದಂತಹ ಬಳಿಕ ಅಗ್ನಿಶಾಮಕ ದಳದ ತಂಡ ಇರ್ಬೋದು, SDRF ತಂಡ ಇರ್ಬೋದು, ಸ್ಥಳೀಯ ಮುಳುಗು ತಜ್ಞರು ಇರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆ ಮೂಲಕ ಆ ಭಾಗದಲ್ಲಿ ಇದ್ದಂತಹ ಕಾರನ್ನ ಹೀಗೆ ಹಗ್ಗವನ್ನ ಹಾಕಿ, ಇಲ್ಲಿ ಬಳಸಿದಂತಹ ಬೋಟನ್ನು ಕೂಡ ನೀವು ಗಮನಿಸಬಹುದು, ಹಗ್ಗವನ್ನ ಕೂಡ ಬಳಸಿ ಸತತವಾಗಿ ಸ್ಥಳೀಯರ ಸಹಕಾರ ಎಲ್ಲವನ್ನು ಕೂಡ ಪಡೆದುಕೊಂಡು ಈ ದಾರಿಯ ಮೂಲಕ ನೀವು ಗಮನಿಸ್ತಾ ಇದ್ದೀರಿ, ಈ ಮೂಲಕ ಕಾರನ್ನ ಅಲ್ಲಿಂದ ನದಿಯಿಂದ ಎತ್ತಿ ಮೇಲಕ್ಕೆ ಹಾಕಲಾಯಿತು. ಮತ್ತೆ ಎದುರು ತೆಗೆದುಕೊಂಡು ಹೋಗಿ ಪರಿಶೀಲನೆಯನ್ನು ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಕಾರಿನಲ್ಲಿ 1 ಮೊಬೈಲ್ ಪತ್ತೆಯಾಗಿದೆ. ಜೊತೆಗೆ 1 ಬಾಟಲ್ ಪೆಟ್ರೋಲ್ ಕೂಡ ಪತ್ತೆಯಾಗಿರುವಂಥದ್ದನ್ನು ನಾವು ನೋಡಬಹುದು. ಆ ಬಳಿಕ ಕಾರಿನಲ್ಲಿದ್ದಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಜೊತೆಗೆ ಈಗಾಗಲೇ ನಾವು ಹೇಳಿದ ಹಾಗೆ ಕಾರು ನಿನ್ನೆ ರಾತ್ರಿ ಸವಣೂರಿನಲ್ಲಿ ಹಾಕಿದಂತಹ ಪೊಲೀಸ್ ಚೆಕ್ ಪೋಸ್ಟ್ ಅನ್ನು ದಾಟಿಕೊಂಡು ಬಂದಿತ್ತು. ಅದರ ಆಧಾರದಲ್ಲಿ ಮಾರುತಿ 800 ಕಾರ್ ಅನ್ನುವಂಥದ್ದನ್ನು ಪೊಲೀಸರು ಗಮನಿಸಿದ್ರು. ಅದರ ವಾರಸುದಾರರಿಗೆ, ಅಂದರೆ RC ಓನರಿಗೆ ಕರೆಯನ್ನ ಮಾಡಿ ಮಾಹಿತಿ ಕೊಡುವಂತ ಕೆಲಸ ಕೂಡ ಆಗಿತ್ತು. ಆ ಬಳಿಕ ಅವರ ಸಂಬಂಧಿಕರು, ಮನೆಯವರೆಲ್ಲರೂ ಕೂಡ ಬಂದು ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರಿಗೆ ದೂರನ್ನ ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯನ್ನು ಕೊಡುವ ಕೆಲಸವನ್ನ ಕೂಡ ಈಗ ಮಾಡಿದ್ದಾರೆ ಅನ್ನುವಂಥದ್ದು.
ಕಾರು ಮಾರುತಿ 800 ಕಾರ್ ಇದು. ಅಪಘಾತ ಆದಂತಹ ರಭಸಕ್ಕೆ ನಂಬರ್ ಪ್ಲೇಟ್ ಎಲ್ಲವೂ ಕೂಡ ಕಳಚಿಕೊಂಡು ಹೋಗಿದೆ. ಸೊ ಮಾರುತಿ 800 ಕಾರು, ಬಿಳಿ ಬಣ್ಣದ ಕಾರು, ಸ್ವಲ್ಪ ಆಲ್ಟರ್ ಕೂಡ ಮಾಡಲಾಗಿದೆ. ಈಗ ನದಿಗೆ ಬಿದ್ದಿರುವಂಥ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜು ಕೂಡ ಆಗಿದೆ. ಸೊ ಇದನ್ನು ಈಗಾಗಲೇ ಮುಂದಿನ ಹಂತದ ತನಿಖೆಯ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಅದನ್ನು ಕರೆದೊಯ್ಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಟೋವಿಂಗ್ ಕೂಡ ಈಗಾಗಲೇ ಆಗಿದೆ ಅನ್ನುವಂಥದ್ದು. ಇನ್ನು ಕಾರ್ಯಾಚರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತಹ ಗಿರೀಶ್ ನಂದನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಒಟ್ಟು ಕಾರ್ಯಾಚರಣೆಯ ಒಂದು ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ರು. ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಿನ್ನೆ ರಾತ್ರಿ ಒಂದು ನಮ್ಮ CCTV ಫುಟೇಜ್ನಲ್ಲಿ ಒಂದು ಕಾರ್ ಇಲ್ಲಿ ತೋಡಿಗೆ ಬಿತ್ತು ಅಂತ ನಮ್ಗೆ ಮಾಹಿತಿ ಸಿಕ್ತು. ಬಟ್ ನಮಗೆ ಮಾರ್ನಿಂಗ್ ಮಾಹಿತಿ ಸಿಕ್ಕಿರೋದ್ರಿಂದ ತಕ್ಷಣ ನಮ್ಮ ಪುತ್ತೂರು ಫೈರ್ ಟೀಮು ಮತ್ತು SDRF ಟೀಮ್ ಡಿಪ್ಲಾಯ್ ಮಾಡಿದ್ವಿ. ಅವರು ಬೆಳಿಗ್ಗೆ ಕಾರ್ನ ಲೊಕೇಟ್ ಮಾಡಿ ಎಳಿಯೋದಕ್ಕೆ ಪ್ರಯತ್ನ ಮಾಡಿದರು. ಅದು ಅಗೇನ್ ಸ್ಲಿಪ್ಪಾಗಿ ಒಂದು 50 ಮೀಟ್ರ್ ಕೆಳಗಡೆ ಬಂತು. ಮತ್ತೆ ಅದನ್ನು ಸರ್ಚ್ ಮಾಡಿ ಅದನ್ನೀಗ ಹೊರಗಡೆ ತೆಗೆದಿದ್ದೀವಿ. ಆದರೆ ಅದರೊಳಗಡೆ ಇದ್ದರು ಅನ್ನೋದು ಇಬ್ಬರು ವ್ಯಕ್ತಿಗಳು ನಮಗಿನ್ನೂ ಸಿಕ್ಕಿಲ್ಲ. ಸೊ ಅದರಿಂದ ನಾವು ಈ ಸರ್ಚ್ ಆಪರೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರು ಎಲ್ಲಿ, ಅವರು ಯಾವ ಮೂಲದ ಗಾಡಿ, ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಅವರು ವಿಟ್ಲದವರು ಅಂತ ಈಗ ಮಾಹಿತಿ ಇದೆ. ವಿಟ್ಲದವರು, ಇಬ್ಬರ ಹೆಸರು ಧನುಷ್ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಒಂದ್ಸರಿ ಅವರು ರಿಕವರ್ ಆದಮೇಲೆ ನಮಗೆ ಆ್ಯಕ್ಚುಲಿ ಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಅಷ್ಟರೊಳಗಡೆ ಯಾರಾದರೂ ಇನ್ನೂ ಯಾರಾದರೂ ಮಿಸ್ಸಿಂಗ್ ಇದ್ದವರು ಕಂಪ್ಲೇಂಟ್ ಕೊಟ್ಟರೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಇಬ್ಬರು ಅಂತ ನಮಗೆ ಈಗ ಮಾಹಿತಿ ಸಿಕ್ಕಿದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾರಿನಲ್ಲಿ ಇದ್ದಂತಹ ಇಬ್ಬರು ಯುವಕರ ಪೈಕಿ ಓರ್ವರ ಭಾವದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಿಮ್ಮ ಹೆಸರು? ರಂಜಿತ್ ಎಚ್.ಎಂ. ರಂಜಿತ್ ಅವರು, ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು ಮತ್ತು ಹೇಗೆಲ್ಲ ಮುಂದೆ ಪ್ರಯತ್ನ ಆಯಿತು ಅಂತ? ನಮಗೆ ಬೆಳಿಗ್ಗೆ ವಿಷಯ ಗೊತ್ತಾಯಿತು. ಆ ಕಾರ್ನ RC ಇದ್ದ ಓನರಿಗೆ ಪೊಲೀಸ್ ಕಾಲ್ ಮಾಡಿದರು. ಹಾಗೆ ಗೊತ್ತಾಯಿತು. ಮತ್ತು ಕಾರ್ ನೋಡೋಕೆ ಗೊತ್ತಾಯ್ತು ನಮ್ಮದೇ ಭಾವನ ಕಾರ್ ಅಂತೇಳಿ. ಮತ್ತು ನಾವು ಬಂದೆವು ಬೆಳಿಗ್ಗೆ ಬಂದು ನೋಡೋಕೆ ಅಲ್ಲಿ ಹುಡ್ಕುತ್ತಿದ್ರು ಅಷ್ಟೇ, ಸಿಗಲಿಲ್ಲ. ಅವ್ರಿಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದ್ದೆ. 2 ನಂಬರಕ್ಕೆ ಮಾಡಿದೆ, ಸ್ವಿಚ್ ಆಫ್ ಬರ್ತಿತ್ತು. ಅವರು ಎಲ್ಲಿನವರು? ಅವರು ಇಲ್ಲಿಗೆ ಯಾಕೆ ಬಂದಿದ್ರು? ಇಲ್ಲಿ ಏನು ವಿಷಯ? ಅವರು ವಿಟ್ಲದ ಕುಂಡಡ್ಕದವರು. ಅವರು ಎಂತ ಗೊತ್ತಿಲ್ಲ, ಮನೆಯಿಂದ ಹೇಳಿ ಹೊರಟ್ಯಾರಂತೆ, ಕೆಲಸ ಹೋಗ್ತೇವೆ ಸಂಜೆ ಹೊರಟ್ಯಾರಂತೆ. ಹೊರಟು ಇಲ್ಲಿ ಯಾವ ಸೈಡ್ ಬಂತ ಹೇಳಿಲ್ಲ, ಯಾವ ಸೈಡ್ ಹೋಗಿದ್ದಾರೆ ಅಂತ. ಮತ್ತೆ ಎಂತ ವಿಷಯ ಗೊತ್ತಿಲ್ಲ ಅವ್ರು ಕೇಳುವ ಅಷ್ಟೇ ಆಗಿ. ಅಂದರೆ ನಿಮಗೆ ಏನಾದರೂ ಕಾಲ್ ಬಂದಿತ್ತಾ? ಅವರಿಂದ ಏನಾದರೂ ನಿಮಗೆ ಕಾಲ್ ಬಂದಿತ್ತಾ ನೇರವಾಗಿ? ನನಗೆ ಕಾಲ್ ಮಾಡಲಿಲ್ಲ ಅವರು. ನಿಮ್ಮ ಮನೆಯಲ್ಲಿ? ನಮ್ಮ ಗುತ್ತಿಗಾರ. ಅಂದರೆ ನೀವು ಕೂಡ ವಿಷಯ ಗೊತ್ತಾಗಿ ಬಂದದ್ದು. ಅವರೆಂತ ಇಲ್ಲ, ನಮ್ಮನೆ ಗುತ್ತಿಗೆ ಬರ್ತಿದ್ರು, ನಮಗೆ ಕಾಲ್ ಮಾಡ್ತಿದ್ರು. ಅವ್ರು ನಮಗೆ ಕಾಲ್ ಮಾಡಲಿಲ್ಲ ಗುತ್ತಿಗೆ ಬರ್ತೇವೆ ಅಂತೇಳಿ. ಹಾಗೆ ವಿಷಯ ಗೊತ್ತಿಲ್ಲ. ನಾವು ಬೆಳಿಗ್ಗೆ ಹೊತ್ತದು. ಅಂದರೆ ಈಗ ಅವರು ಮನೆಗೆ ಏನಾದರೂ ಕಾಲ್ ಮಾಡಿದ್ರಂತೆ ಆ ನೈಟ್ ಹೊತ್ತಲ್ಲಿ, ಅಂದರೆ ಮನೆಯಿಂದ ಹೊರಟು ಬಂದ ಮೇಲೆ? ಆ ಬಗ್ಗೆ ಏನಾದರೂ ಮಾಹಿತಿ? 12:01 ಕಾಲ್ ಮಾಡ್ಯಾರಂತೆ. ನನ್ನ ದೊಡ್ಡಪ್ಪನಿಗೆ ಮಾಡಿದ್ದು, ದೊಡ್ಡಪ್ಪನ ಮೊಬೈಲಿಗೆ ಮಾಡಿದ್ದು. ಅಷ್ಟಕ್ಕೆ ದೊಡ್ಡ ಹೇಳಿದ್ರಂತೆ, ಲಾರಿ ಹಿಂದೆ ಬಂದು ಗುದ್ದಿದೆ, ಹಾಗೆ ಸ್ವಲ್ಪ ತಾಗಿದೆ ಅಲ್ಲ, ಹಾಗೆ ಕಾಲ್ ಮಾಡಿದ್ರಂತೆ. ಮತ್ತೆ ಕಟ್ ಮಾಡಿದ್ರಂತೆ ಅಷ್ಟೇ, ಎಲ್ಲಿಂದ ಹೇಳಿಲ್ಲ ಅಂತೆ. ಹಾಗೆ ಹೇಳಿದರು. ನಾವು ಇದ್ದೇವೆ ಅಂತ ಹೇಳಿದ್ರಂತೆ. ಲಾರಿ ಗುದ್ದಿ ಸ್ವಲ್ಪ ತಾಗಿದೆ ಅಂತ ಹೇಳಿದ್ರಂತೆ ಅಷ್ಟೇ. ಅಂದರೆ ಗಾಡಿಗೆ ಅಪಘಾತ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ, ಹೇಳಿದ್ದಾರೆ. 12:01 ಹೇಳಿದ್ದಾರೆ. ಮತ್ತೆಂತ ಸುದ್ದಿ ಸ್ವಿಚ್ ಆಫ್ ಮಾಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಈಗ ಏನು ಕೆಲಸ ಮಾಡ್ತಾ ಇದ್ರು ಅವರಿಬ್ರು ಈ ಭಾಗಕ್ಕೆ ಬರೋದಕ್ಕೆ? ಅಂದರೆ ರೆಗ್ಯುಲರ್ ಆಗಿ ಬರ್ತಾ ಇದ್ರು ಅಥವಾ ಅಪರೂಪಕ್ಕೆ ಬಂದಿರುವಂಥದ್ದು ದಾರಿ? ಈ ಭಾಗದ ದಾರಿ ಗೊತ್ತಿತ್ತು ಅವರಿಗೆ? ಅವ್ರು ಬರ್ತಿದ್ರು, ಟಿಂಬರ್ಲಿದ್ರು ಫಸ್ಟಿಗೆ. ಮತ್ತೆ ಈಗ ಬಸ್ ಇದಲ್ಲಿದ್ದು ಫಲ್ಗುಣಿಯಲ್ಲಿ ಡ್ರೈವರ್ ಆಗಿ ಹೋಗ್ತಾ ಇದ್ರು. ಈಗ ಮಳೆಗಾಲ ಟೈಮಲ್ಲಿ ಎಲ್ಲ ಈಚೆ ಬರ್ತಿದ್ರು. ನಮ್ಮೆಲ್ಲ ಬರ್ತಿದ್ರು, ಮನೆಯೆಲ್ಲ ಬರ್ತಾ ಇದ್ರು. ಈಚೆ ಬರ್ತಿದ್ರು, ರೋಡ್ ಗೊತ್ತುಂಟು ಅವರಿಗೆಲ್ಲ ಸರಿ. ಹಾಗೆ ಈ ಮೊನ್ನೆ ಅಂತ ಬಂದದ್ದು ಗೊತ್ತಿಲ್ಲ ವಿಷಯ, ಗೊತ್ತಾಗಬೇಕಷ್ಟೇ. ಓಕೆ, ಅವರ ಇಬ್ಬರು ಹೆಸರು ಕೂಡ ಒಂದೇ ಹೆಸರು? ಇಬ್ಬರು ಒಂದು ಧನುಷ್ ಅಂತೇಳಿ, ಇಬ್ಬರದ್ದು ಒಂದೇ ಹೆಸರು. ಪ್ರಾಯ ಎಷ್ಟು ಅವರಿಗೆ? ಒಂದು ಧನುಷಿಗೆ 25, ಇನ್ನವರಿಗೆ 22 ಆಗ್ಬೋದು. ಅವರಿಬ್ಬರು ಕಸಿನ್ಗಳು. ಅದೇ ರೀತಿ ಇನ್ನೋರ್ವರಿದ್ದಾರೆ, ಅವರು ಏನು ಹೇಳ್ತಾರೆ ಈಗ ಕೇಳೋಣ. 12 ಗಂಟೆ 1 ನಿಮಿಷಕ್ಕೆ ಫೋನ್ ಮಾಡಿದ್ದಾರೆ. ಏನಂತ ಹೇಳಿದ್ರು ಫೋನ್ ಮಾಡಿ? ಒಂದು ನಾನು ಉಡುಪಿಯಲ್ಲಿದ್ದೇನೆ, ಆಲಂಗಾರಲ್ಲಿ. ಹಾಗೆ ಗಾಡಿ ಓಡಿಕೊಂಡು ಹೋಗಿದ್ದೆ, ಲಾರಿ ಒಂದು ಗಾಡಿಗೆ ಓಡಿಕೊಂಡು ಹೋಗಿದ್ದೇನೆ. ನನಗೆ ಎಲ್ಲಿ ಅಂತ ಹೇಳಿ, ಆಲಂಗಾರಲ್ಲಿ ಅಂತ ಹೇಳಿದ್ದಾನೆ. ಆಮೇಲೆ ಹೌದಾ ಬರೋದಿಲ್ಲ, ಬರ್ತೇನೆ ಅಂತ ಹೇಳಿದ್ದಾನೆ. ಎಷ್ಟು ಗಂಟೆಗೆ? ನಾನು ಬರ್ತೇನೆ, ನಾನು ಗಾಡಿ ಬಿಟ್ಟು ಬಾ ಅಂತ ಹೇಳಿದ್ದೇನೆ. ಗಾಡಿ ಇರಲಿ ಅಲ್ಲಿ ಬಾ ನೀನು, ಅದು ನಾಳೆ ಬೆಳಿಗ್ಗೆ ಬರ್ತೇನೆ, ರಿಪೇರ್ ಮಾಡಿಕೊಂಡು ನಾನು ಬರ್ತೇನೆ ಅಂತ ಹೇಳಿದ್ದಾನೆ. ಆಮೇಲೆ ಫೋನ್ ಮಾಡಿ ಸ್ವಿಚ್ ಆಫ್ ಬರ್ತಾ ಉಂಟು. ಮನೆಯಿಂದ ಎಷ್ಟು ಗಂಟೆ ಹೊರಟಿದ್ದು? 8:30 ಊಟ ಮಾಡಿ ಹೋಗಿದ್ದೇನೆ. ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿ? ಕಡಂಬಿಗೆ. ಈಗ ಇಲ್ಲಿ ಬಿದ್ದಿರೋದು, ಕಾರ್ ಬಿದ್ದಿರೋದು ಅದೇ ಟೈಮ್ಗೆ, ಅಷ್ಟೊತ್ತಿಗೆ? ಅದೇ 12 ಗಂಟೆ ನಂತರ. ಅದೇ ಉಡುಪಿಗೆ ಹೋದವರು ಈ ಕಡೆ ಯಾಕೆ ಬಂದ್ರೆ? ಅದೇ ನಾನು ಕೇಳಿದೆ ಉಡುಪಿಗೆ ಯಾಕೆ ಹೋದದ್ದು ಅಂತೇಳಿ. ನಮ್ಗೆ ಸ್ವಲ್ಪ ಕೆಲಸ ಆಗಿ ಹೋದದ್ದು ಅಂತ ಹೇಳಿದ. ಈಗ ಬೆಳಗ್ಗೆ ಮೊಬೈಲ್ಗೆ ಫೋನ್ ಮಾಡಿದ್ರೆ? ಇಲ್ಲ, ಸ್ವಿಚ್ ಆಫ್ ಉಂಟು. ಆಮೇಲೆ ಎಷ್ಟು ಸರಿ ಫೋನ್ ಮಾಡಿದ್ರೆ ಸ್ವಿಚ್ ಆಫೇ ಬರ್ತಾ ಉಂಟು. ಇಬ್ಬರಿಗೆ ಕೂಡ ಫೋನ್ ಮಾಡಿ? ಇಬ್ಬರಿಗೆ ಸ್ವಿಚ್ ಆಫೇ ಬರ್ತಾ ಉಂಟು. ಅವರು ಹೋಗಿರ್ಬೋದಂತ ಏನಾದ್ರು? ಅದೇ ಫೋನ್ ಮಾಡಿದವರಿಗೆ ಏನಾಗಿದೆ ಅಂತ ಹೇಳಿ ದೇವರಿಗೆ ಗೊತ್ತು, ನಮಗೆ ಗೊತ್ತಾಗೋದಿಲ್ಲ ಏನು ಅಂತ ಹೇಳಿ. 12:01 ಫೋನ್ ಮಾಡಿದೆ ನಾವು ಕರೆಕ್ಟಾಗಿ. 12:01 ಫೋನ್ ಮಾಡಿದೆ, ನಾನು ಹೇಳಿದ್ದೇನೆ. ಅವ್ರು ಏನು ಕೆಲಸ ಮಾಡ್ತಿದ್ರು? ಟಿಂಬರ್ ಕೆಲಸ. ಮನೆಯಿಂದ ಹೋಗುವ ಟಿಂಬರ್ ಕೆಲಸಕ್ಕೆ ಹೋಗೋದು? ಇಲ್ಲ, ಅದು ಟೈಲ್ಸ್ ಎಲ್ಲ ಕೆಲಸಕ್ಕೆ ಈಗ ಹೋಗ್ತಾನೆ, ಹಾಗೆ ಮಾಡಕ್ಕೆ ಹೋಗಿದ್ದಾನೆ. ರಾಜೇಶ್.
ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಳಂದೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ರೋಹಿತಾಕ್ಷ ಕೆಡೆಂಜಿಕಟ್ಟ ಅವರಿದ್ದಾರೆ. ಅವರಿಗೆ ಯಾವಾಗ ಮಾಹಿತಿ ಗೊತ್ತಾಯಿತು, ಏನೆಲ್ಲ ಪ್ರಯತ್ನಗಳಾಯಿತು ಕೇಳೋಣ. ನಮಸ್ತೆ. ನಮಸ್ತೆ. ನಿಮಗೆ ಯಾವಾಗ ಮಾಹಿತಿ? ನನಗೆ ಬೆಳಿಗ್ಗೆ ಒಂದು 7 ಕಾಲಕ್ಕೆ ಮೆಸೇಜ್ ಬಂತು ಈ ಥರ ಅಂತ. ಅದೇ ನಮ್ಮ ಗ್ರಾಮ ಪಂಚಾಯತ್ ಮೆಂಬರು ಮೋಹನ್ ಗೌಡರು ಫೋನ್ ಮಾಡಿದ್ರು, ಈ ಥರ ನಾವು ಹುಡುಕ್ತಾ ಇದ್ದೀವಿ ಅಂತ. ನಾನು ತಕ್ಷಣ ಇಲ್ಲಿ ಬಂದು ನೋಡಿದಾಗ ಎಲ್ಲ ಇವರು ನಮ್ಮ ಪೊಲೀಸ್ ಇಲಾಖೆಯವರು, ರುಕ್ಮೈ ಸರು ಮತ್ತು SI ಸರು ಮತ್ತು ಇವರೆಲ್ಲ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ನೋಡಿದಾಗ ತುಂಬ ಒಂದು 1 ಅವರ್ 2 ಅವರ್ ಬಿಟ್ಟು ನೋಡಿದಾಗ ಮತ್ತೆ ಕೆಳಗಡೆ ನಮಗೆ ಸ್ವಲ್ಪ ಬೇರೆಯವರು ಎಲ್ಲ ಇಲ್ಲಿನ ಸ್ಥಳೀಯ ಈಜುಗಾರರೆಲ್ಲ ಸೇರಿ ಅದನ್ನು ಹುಡುಕಲು ಆರಂಭಿಸಿದಾಗ ಅಲ್ಲಿ ನಮಗೆ ಸ್ವಲ್ಪ ಕುರು ಸಿಕ್ತು. ಆ ಸಂದರ್ಭದಲ್ಲಿ ಅದನ್ನು ನೋಡಿದಾಗ ಮತ್ತೆ ಅದು ಕೆಳಗಡೆ ಹೋಯಿತು. ಆಮೇಲೆ ಮತ್ತೆ ಕೆಳಗಡೆ ಹೋಗಿ ಬೇರೆ ನಮ್ಮ ಈಜು ಮುಳುಗು ತಜ್ಞರೆಲ್ಲ ಬಂದು ಸಹಕರಿಸಿ ಮೂರನವರು ಮತ್ತು SI ಸರು ಮತ್ತು ಎಲ್ಲ ಇವರೆಲ್ಲ ಸಹಕರಿಸಿದ ಮೇಲೆ ಅದನ್ನು ನಾವು ಇವಾಗ ಮೇಲೆ ಎತ್ತಿದ್ದೇವೆ. ಮತ್ತು ಮೇಲೆ ಎತ್ತಿ ಅದನ್ನು ಪರಿಶೀಲನೆ ಮಾಡ್ತಾಯಿದ್ದಾರೆ ನಮ್ಮ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಮತ್ತು SC ಸರು ಇದ್ದಾರೆ. ಇವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಈ ಭಾಗದಲ್ಲಿ ಇಂಥ ಘಟನೆಗಳೇನಾದರೂ ಆಗಿತ್ತು? ಕಳೆದ ಬಾರಿ ಏನೋ ಇದೇ ಘಟನೆ ಇಲ್ಲಿ ಆಗಿದೆ. ಸೊ ಅದಕ್ಕೆ ಸೈಡ್ ವಾಲ್ ಇಲ್ಲದೇ ಇರೋದು ಒಂದು ಸ್ವಲ್ಪ ಕಾರಣ, ಮತ್ತು ಟರ್ನ್ ಜಾಸ್ತಿ ಇದೆ, ಅದೊಂದು ಮುಖ್ಯ ಕಾರಣ ಆಗಿದೆ. ಸ್ವಲ್ಪ ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸೈಡ್ ವಾಲು ಮತ್ತು ಸ್ವಲ್ಪ ಟರ್ನ್ ಕರುವನ್ನು ಸ್ವಲ್ಪ ಅಗಲ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದೇ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಬಹುಶಃ ಅಲ್ಲಿ ಕಾರಿನಲ್ಲಿ ಇದ್ದಂಥವ್ರು ಈ ಭಾಗಕ್ಕೆ ಈ ಹಿಂದೆ ಬರ್ತಾ ಇದ್ರು, ಹೊಸತೇನಲ್ಲ. ಅಂದರೆ ಬಹುಶಃ ಆ ತಿರುವಿನಿಂದಾಗಿ ಮತ್ತು ಮಳೆಯ ಕಾರಣದಿಂದಾಗಿ ಈ ಥರ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ಒಂದು ಘಟನೆ ಬೆಳಕಿಗೆ ಬಂದದ್ದು ಹೇಗೆ, ಮತ್ತು ಇದನ್ನು ಸ್ಥಳೀಯರು ಯಾವ ರೀತಿ ಇದಕ್ಕೆ ಗಮನ ಹರಿಸಿದ್ರು ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಡಬ ತಾಲೂಕು ಅಧ್ಯಕ್ಷರಾಗಿರುವಂಥ ಜಲೀಲ್ ಬೈತಡ್ಕ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ನಿಮಗೆ ಯಾವಾಗ ಗೊತ್ತಾಯಿತು? ಸರ್ ನಮಸ್ತೆ. ನಾವು ಬೆಳಿಗ್ಗೆ 6:30 ಗಂಟೆಗೆ ನಮಗೆ ಫೋನ್ ಬಂತು. ಮತ್ತು 12 ಗಂಟೆಗೆ ಮನೆಯಿಂದ ಏನೋ ಸೌಂಡ್ ಕೇಳಿತ್ತು. ನಾನೇನೋ ನಮ್ಮದು ಕೃಷಿ ಅಲ್ಲ, ಏನೋ ಮರ ಏನೋ ಬಿದ್ದದಂತೆ ನಾವು ನಿಲ್ಲಿಸಿರ್ಬೋದು. ನಾನು ಅಡಿಕೆ ತೋಟ ಏನೋ ಗಿಡ ಏನೋ ಬಿತ್ತು ಅಂತ ನಾನು ನಿಲ್ಲಿಸಿದೆವು. 6:30 ಗಂಟೆಗೆ ನಮಗೆ ಬರುವಾಗ ಫೋನ್ ಬಂತು. ಮತ್ತು ನಾವು ನೋಡುವಾಗ ಫುಲ್ಲು ನೀರಿತ್ತು. ಹಾಗೆ ನಾವು ಬಂದು ನೋಡುವಾಗ ಯಾರು ಹುಡುಕಿದೆವು. ನೋಡುವಾಗ ಅದು ಸ್ವಲ್ಪ ಮಡ್ಗರು ಸ್ವಲ್ಪ 2-3 ಇದಿತ್ತು. ನಾವು ಅದರ ಕಾರ್ನ ಅವಶೇಷಗಳು ಇತ್ತು. ಹಾಗೆ ನಾವು ನೋಡಿದೆ ಇದು ಕಾರು 800 ಕಾರ್ ಅಂತ ನಾವು ತಿಳಿಸಿದ್ವಿ. ಮತ್ತು ಅಲ್ಲಿ ಸಂಬಂಧಪಟ್ಟವರಿಗೆಲ್ಲ ನಾವು ಅದು ತಿಳಿಸಿ ಮತ್ತು ಬರುವಾಗ ಎಲ್ಲರೂ ಬಂದು ಮತ್ತು ಆವಾಗ ನೋಡುವ ಪೊಸಿಷನಲ್ಲಿ ಯಾರೂ ಇರಲಿಲ್ಲ, ಯಾಕೆಂದರೆ ಅಷ್ಟು ನೀರಿತ್ತು. ಧಾರಾಕಾರ ಮಳೆ ಆದ ಕಾರಣ ನೀರು ತುಂಬ ಇತ್ತು. ಅದ ನಂತರ ನಾವು ಎಲ್ಲ ಜನ ಸೇರಿದೆವು, ಬಂದು ಎಲ್ಲ ಮಾಡಿ ಒಮ್ಮೆ ಅದು ಟ್ರೈ ಮಾಡಿದ ನಂತರ ಅದು ಒಂದು 30 ಮೀಟ್ರ್ ಆ ಕಡೆ ಹೋಯಿತು. ಹಾಗೆ ಮತ್ತೆ ಅದಕ್ಕೆ ತೆಗೆಯುವಾಗ ಅದೊಂದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನೀವು ನೋಡಿದ ಹಾಗೆ ಈ ಹಿಂದೆ ಈ ಭಾಗದಲ್ಲಿ ಇಂಥ ಘಟನೆಗಳೇನಾದರೂ ಆಗಿತ್ತಾ? ನಾನು ನೋಡಿದ ಹಾಗೆ ನನಗೆ ಇಂಥ ಘಟನೆ ಆಗಲಿಲ್ಲ, ಇಷ್ಟು ಮೇಜರ್ ಆಗಲಿಲ್ಲ, ಯಾವುದೂ ಇಲ್ಲ. ಯಾಕೆಂದರೆ ಇದು 2 ಕಂಬಗಳು ಬಿದ್ದು ಅಡಿಗೆ ಬೀಳುವ ಇದು ನಾವು ನೋಡಲಿಲ್ಲ. ಎಲ್ಲ ಬೀಳ್ತದೆ, ಆಕ್ಸಿಡೆಂಟ್ ಆಗ್ತದೆ ಮಾಮೂಲಿ, ಎಲ್ಲ ಗಾಡಿಯಲ್ಲಿ ಬರ್ತದೆ ಹೋಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಬಟ್ ಇದು ಇಂಥ ಒಂದು ಪೊಸಿಷನ್ ಇವತ್ತು ಫಸ್ಟ್ ಟೈಮು ನಾನು ನೋಡಿದ್ದು. ನನ್ನ ಇದರಲ್ಲಿ ಅನುಭವದಲ್ಲಿ ನಾನು ಫಸ್ಟ್ ಟೈಮ್ ನೋಡೋದು. ಅಂದರೆ ಈ ಭಾಗದಲ್ಲಿ ಮುಂದಕ್ಕೆ ಇಂಥದ್ದು ಆಗಬಾರ್ದು ಅಂತಂದರೆ ಏನು ಮಾಡಬೇಕು? ಸ್ಥಳೀಯರಾಗಿ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದರೆ ಅದಕ್ಕೆ ಕಟ್ಟುನಿಟ್ಟಿನ ಒಂದು ಅದಕ್ಕೆ ತಡೆಗೋಡೆಯ ಅಲ್ವಾ ಇದು ಅದಕ್ಕೆ ತುಂಬ ವರ್ಷ ಆಯಿತು. ಅದನ್ನು ಚೇಂಜ್ ಮಾಡುವ, ಬ್ರಿಡ್ಜನ್ನು ಚೇಂಜ್ ಮಾಡುವ ಪೊಸಿಷನ್ನ ಏನಾದರೂ ಡಿಪಾರ್ಟ್ಮೆಂಟ್ ಏನೋ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಸಹಜವಾಗಿ ಅದನ್ನು ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಇದರಲ್ಲಿ. ಟರ್ನ್ ಮತ್ತು ಅಲ್ಲಿ ಸಂಕ ಇರುವ ಕಾರಣ ಹೊಳೆಯಲ್ಲಿ ಬಂದು ಫಾಸ್ಟ್ ಹಂಸಲ್ಲಿ ಹಾಕಿದ್ದೆವು ನಾವು. ನಮ್ಮ ಮಸೀದಿ ಕಡೆಯಿಂದ ಬ್ಯಾರಿಕೇಡಲ್ಲಿ ಹಾಕಿದ್ದೆವು. ಆ ಬ್ಯಾರಿಕೇಡ್ ಉಂಟು, ಆದ ಕಾರಣ ಅದು ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ಏನಾದರೂ ಹಂಸ ಥರ ಹಾಕೋದು ಹೊರತು ಅದನ್ನು ಬ್ರಿಡ್ಜನ್ನು ಸ್ವಲ್ಪ ತಿರುಗಿಸಿ ಮಾಡುವಂಥ ವ್ಯವಸ್ಥೆ ಆಗಬೇಕಂದ್ರೆ ನನ್ನೊಂದು ಅಭಿಪ್ರಾಯ. ಓಕೆ. ಈಗ ಕಾಣಿಯೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಗಣೇಶ್ ಬುಧನಡ್ಕ ಮತ್ತವರ ತಂಡ ಇದೆ. ಅವರು ಈ ಒಂದು ಘಟನೆಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಗೆ ಬೆಳಿಗ್ಗೆ ಇಲ್ಲಿಯ ಪಕ್ಕದ ಕೇಶವರು ಪ್ರಥಮವಾಗಿ ಆ ಸ್ಥಳಕ್ಕೆ ಬಂದಾಗ ಈ ರೀತಿ ಆಗಿದೆ ಎನ್ನುವಂಥದ್ದನ್ನು ಮತ್ತು ಇಲ್ಲಿಂದ ಮೋಹನ್ ಮತ್ತು ನಮ್ಮ ತಂಡ ನಮಗೆ ತಿಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಇವರು ತಂಡ ಒಟ್ಟು ಠಾಣೆಗೆ ತಿಳಿಸುವಂಥ ಕೆಲಸ ಮತ್ತು ಅವರ ಜೊತೆ ಠಾಣಾ ಸಿಬ್ಬಂದಿಗಳ ಜೊತೆ ಕೆಲಸಗಳನ್ನು ಮಾಡಿಕೊಂಡು ಒಟ್ಟು ತಂಡವಾಗಿ ಕೆಲಸವನ್ನು ಮಾಡಿಕೊಂಡು ಎಲ್ಲರ ಸಹಕಾರದಿಂದ ಗಾಡಿಯನ್ನು ಮೇಲೆತ್ತುವ ಕೆಲಸಗಳಾಗಿದೆ. ಈಗಾಗಲೇ ಗಾಡಿಯಲ್ಲಿರ್ತಕ್ಕಂಥ 2 ಜನ ಎಂಬಂಥ ಮಾಹಿತಿ ನಮಗಿತ್ತು.
ಈಗ ತಾನೇ ಅವರ ಸಂಬಂಧಿಕರು ಹೇಳೋ ಪ್ರಕಾರ ಅವರು ಜೀವಂತವಾಗಿದ್ದಾರೆ ಎಂಬುವಂಥ ನಂಬಿಕೆ ಈಗ ಇದೆ. ಯಾಕೆ ಅಂತ ಹೇಳಿದರೆ ಧನುಷ್ ಎಂಬಂಥ ಹುಡುಗ ರಾತ್ರಿ 12:01 ತನ್ನ ಸಂಬಂಧಿಕರಿಗೆ ಫೋನನ್ನು ಮಾಡಿ ನನಗೆ ಲಾರಿ ಸ್ವಲ್ಪ ಅಪಘಾತಕ್ಕೀಡಾಗಿದೆ, ಹಾಗಾಗಿ ಸ್ವಲ್ಪ ಪೆಟ್ಟಾಗಿದೆ ಅಂತ ಹೇಳುವಂಥ ಮಾಹಿತಿ ಇದೆ. ಈಗಾಗಲೇ ಅದನ್ನು ಲೊಕೇಶನ್ ಹಾಕಿ ತನಿಖೆ ಹಂತದಲ್ಲಿ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದು ಲೊಕೇಶನ್ 4 ಗಂಟೆಗೆ ಕಾಣೂರಿನಲ್ಲಿ ಇರುವಂಥದ್ದು ಈಗ ಪತ್ತೆಯಾಗಿದೆ. ಹಾಗಾಗಿ ಅವರು ಜೀವಂತವಾಗಿರುವ ನಂಬಿಕೆ ನಮ್ಮ ಮುಂದೆ ಇದೆ. ಅಂದರೆ ಈಗ ನೀವು ನೋಡಿದ ಹಾಗೆ ಇದು ಘಟನೆಗೆ ಏನು ಕಾರಣ ಅಂತ ಅನಿಸ್ತದೆ? ಏನಾದರೂ ಇದು ಮಳೆ ಜೋರಿರುವ ಕಾರಣ ಚಾಲನೆಯಲ್ಲಿ ಕಾಣದೇ ಆಗಿರ್ಬೋದು. ಯಾಕೆಂದರೆ ಸ್ವಲ್ಪ ತಿರುವಾದ ಕಾರಣ, ಬರುವಾಗ ಮಳೆ ಜಾಸ್ತಿ ಇರುವ ಕಾರಣ ಈ ಘಟನೆ ಆಗಿರ್ಬೋದು ಅಂತ ನೋಡುವಾಗ ಅನಿಸ್ತದೆ. ನನ್ನ ಹೆಸರು ಮೋಹನ್ ಆಗಲಿ ಅಂತ. ಈ ಭಾಗದ ಬೆಲಂದೂರು ಗ್ರಾಮ ಪಂಚಾಯತಿಯ ಸದಸ್ಯರು. ನಮಗೆ ಪ್ರಥಮವಾಗಿ ಬೆಳಿಗ್ಗೆ ಬೇಗ ನಮಗೆ ಒಂದು ಸುದ್ದಿ ಸಿಕ್ಕಿತು, ಹೀಗೆ ಮಸೀದಿ ಹತ್ರ ಕಾರೊಂದು ಕನ್ಫರ್ಮ್ ಇರಲಿಲ್ಲ. ಆಗ ನಾವು ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ ನಮ್ಮ ಬೆಳ್ಳಾರೆ ಠಾಣಾ ಎಸ್ ಐ ಎಲ್ಲ ಇದ್ದರು. ಆವಾಗ ಬಿದ್ದದ್ದು ಕನ್ಫರ್ಮ್ ಆಯಿತು CC ಕ್ಯಾಮರಾದಲ್ಲಿ ಚೆಕ್ ಮಾಡುವಾಗ. ಮತ್ತು ನಾವು ಇಲ್ಲಿ ಸ್ಥಳೀಯರು ಕೇಸವ ಎಲ್ಲ ಸೇರಿಕೊಂಡು ಒಂದು 2 ಕಿಲೋಮೀಟ್ರ್ ಹಿಂದೆ ಹುಡ್ಕೊಂಡು ಹೋದೆವು. ಅಲ್ಲಿ ಸಹ ಪತ್ತೆ ಆಗಲಿಲ್ಲ. ಪುನಃ ಬಂದು ಇಲ್ಲಿ ಸ್ಥಳೀಯರ ಎಲ್ಲರ ಸಹಕಾರದೊಂದಿಗೆ ನಾವು ಇಲ್ಲದಕ್ಕೆ ಹೊಳೆಗೆ ಇಳಿದು ಮಾಡುವಾಗ ಕಾರಿದ್ದದು ಪತ್ತೆ ಆಯಿತು. ಹಾಗೆ ಅದನ್ನೀಗ ಎಲ್ಲರ ಸಹಕಾರದಿಂದ ಮೇಲೆತ್ತುವ ಕೆಲಸ ಆಗಿದೆ. ಇನ್ನು ಮುಂದಿನ ಏನೇನು ಕ್ರಮ ಅದನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನಂತ ಈ ಕೂಡಲೇ ಇರ್ತದೆ. ಅದೊಂದು ಬಹಳ ದುರ್ದೈವವಾಗಿದೆ. ಏನಂತ ನಿಖರ ಮಾಹಿತಿ ಇನ್ನೂ ಬಂದಿಲ್ಲ. ಅದೇ ಮಳೆಯ ಕಾರಣದಿಂದ ಸಹ ಆಗಿರ್ಬೋದು, ಏನಂತ ನಿಖರ ನಮಗೆ ಬಂದಿಲ್ಲ. ಅದನ್ನು ನಮ್ಮ ಅಧಿಕಾರಿಗಳು ಕೂಡಲೇ ಸರಿ ಮಾಡಿಕೊಡ್ತಾರೆ. ಧನ್ಯವಾದಗಳು. ಈಗ ನಮ್ಮ ಜೊತೆಗೆ ಅಡಿಷನಲ್ SP ಅವರು ಕುಮಾರಚಂದ್ರ ಅವರಿದ್ದಾರೆ. ಅವರಿಂದ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಘಟನೆಗೆ ಕಾರಣ ಏನು ಮತ್ತು ಈಗ ಏನು ತನಿಖೆ? ಈಗ ಸದ್ಯದ ಪ್ರಕಾರ ಅದು ಅಪಘಾತ ಮಳೆಯಿಂದಾಗಿ ಅಥವಾ ಓವರ್ ಸ್ಪೀಡಿಂದಾಗಿ ಆಗಿರಬಹುದು. ಸೊ ಅದರಲ್ಲಿ ಪ್ರಾಥಮಿಕ ವಿಚಾರಣೆ ಪ್ರಕಾರ ಅದರಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಈಗ ನಾವು ತನಿಖೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಸರ್ಚ್ ಆಪರೇಷನ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಬೇರೆ ಆಯಾಮದಲ್ಲಿ ಎಲ್ಲಾದರೂ ಬೇರೆ ಕಡೆ ಸೇವ್ ಆಗಿದ್ದರೆ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ಅಂದರೆ ಈಗ ಕೆಲವೊಂದು ಗೊಂದಲ ಇದೆ. ಅಂದರೆ ಅವರು ಕರೆಯನ್ನು ಮಾಡಿದ್ರು, ಅದು ಅಪಘಾತ ಅಂದರೆ ಈ ಹೊಳೆಗೆ ಬೀಳುವ ಮೊದಲು ಮಾಡಿದ್ರು ಅನ್ನುವಂಥದ್ದು. ಅಂದರೆ ಅದರ ಬಗ್ಗೆ ಈಗ ಏನಾದರೂ ಸ್ಪಷ್ಟತೆ ಸದ್ಯಕ್ಕೆ ಸಿಕ್ಕಿದೆಯಾ ಅನ್ನುವಂಥದ್ದು? ಈಗ ಸದ್ಯಕ್ಕೆ ನಾವು ಅದರ ಬಗ್ಗೆ ನಮ್ಮ ಕಾಲ್ ಡೀಟೇಲ್ ಮತ್ತು ಅವ್ರ ಲೊಕೇಶನ್ ಎಲ್ಲ ಪಡೆದು ನಾವು ಅದರ ತನಿಖೆ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಏನಾಗಿದೆ, ಅದ ನಂತರ ಎಲ್ಲಿದ್ದಾರೆ ಅಂತ ಆಯಾಮದಲ್ಲಿ ಕೂಡ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅದರ ಬಗ್ಗೆಯೂ ಕೂಡ ನಾವು ತನಿಖೆ ವಿಚಾರಣೆ ಮಾಡ್ತಾ ಇದ್ದೇವೆ. ಅಂದರೆ ಕಾರು ಬಂದು ಹೊಳೆಗೆ ಬೀಳೋದಕ್ಕೆ ನಿಖರ ಕಾರಣ ಅಂದರೆ ಸದ್ಯಕ್ಕೆ ಈಗ ನಿಮಗೆ ಮೇಲ್ನೋಟಕ್ಕೆ ಏನಾದರೂ ಗೊತ್ತಾಗ್ತಾ ಇದೆಯಾ ಅನ್ನುವಂಥದ್ದು, ಗೊತ್ತಾಗುವ ಹಾಗಿದೆಯಾ? ಸದ್ಯಕ್ಕೆ ಕಾರಣ ಅದರಲ್ಲಿ ನಾವು ಹೇಳುವಕ್ಕೆ ಆಗಲ್ಲ. ಯಾಕಂದರೆ ನಮಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅದು ಕಾರು ಅದರಷ್ಟಕ್ಕೆ ಬಿದ್ದಿದೆ. ಬಹುಶಃ ಮಳೆಯಿಂದಾಗಿರ್ಬೋದು, ಸ್ಪೀಡಿಂದಾಗಿರ್ಬೋದು ಬಿದ್ದಿದ್ದು. ಇನ್ನು ಮುಂದಿನ ತನಿಖೆ ನಾವು ಮಾಡ್ತಾ ಇದ್ದೇವೆ, ಅದಕ್ಕೆ ಅಪಘಾತಕ್ಕೆ ಕಾರಣ ಏನಾಗುತ್ತೆ. ಎಸ್, ಇದಿಷ್ಟು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ. ಅಂದರೆ ನಿನ್ನೆ ಮಧ್ಯರಾತ್ರಿ 12:05 ಸುಮಾರಿಗೆ ಏನು ಕಾರು ನದಿಗೆ ಉರುಳಿತು, ಆ ಬಳಿಕದಿಂದ ಅದನ್ನು ಹುಡುಕುವಂಥ ಕಾರ್ಯಾಚರಣೆ ಇರ್ಬೋದು ಅಥವಾ ಮುಂದುವರಿದಂಥ ಶೋಧ ಕಾರ್ಯ ಇರ್ಬೋದು, ಇದೆಲ್ಲದರ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಕಾರಿನಲ್ಲಿದ್ದಂಥ ಇಬ್ಬರು ನಾಪತ್ತೆಯಾಗಿದ್ದಾರೆ. ಅವರ ಪತ್ತೆ ಹಚ್ಚುವಿಕೆ ಅಥವಾ ಅವರ ಮೊಬೈಲ್ ಲೊಕೇಶನ್ ಆಧರಿಸಿ ಅವರನ್ನ ಒಂದು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಹೇಳಿರುವಂಥದ್ದು. ಸುಧಾಕರ್ ಆಚಾರ್ಯ ಕಾಣಿಯೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಪುತ್ತೂರು ಮುನ್ನಡೆಸ್ತಾ ಇರುವ ರಾಜ್ಯದ ಹೆಮ್ಮೆಯ ವಿದ್ಯಾಸಂಸ್ಥೆಗಳು: ಅಂಬಿಕಾ CBSE ವಿದ್ಯಾಲಯ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ವಸತಿಯುತ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ಪದವಿ ಮಹಾವಿದ್ಯಾಲಯ. ಸುಸಜ್ಜಿತ ವ್ಯವಸ್ಥೆಗಳಿರುವ ಅಪೂರ್ವ ವಿದ್ಯಾಸಂಸ್ಥೆಗಳು. ದೇಶ ಪ್ರೇಮ, ಸಂಸ್ಕೃತಿ, ಸಂಸ್ಕಾರಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ವಿಶಿಷ್ಟ ತಾಣ. ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯಗಳು, ಅನುಭವಿ ಉಪನ್ಯಾಸಕರು, CET, JEE, NEET ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿತ್ಯ ತರಬೇತಿ, ಪ್ರತಿನಿತ್ಯ ಯೋಗ ಮತ್ತು ಧ್ಯಾನ.
ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.